ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಆಯುರ್ವೇದ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಅರ್ಪಿಸುವಂತಹ ಆರೋಗ್ಯ ಮಂಥನ ವಿಶೇಷ ವೈದ್ಯಕೀಯ ಸಂವಾದ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಗೌತಮ್ ಶೆಟ್ಟಿ. ನಾವು ಈಗ ಏನು ಮಳೆಗಾಲವನ್ನ ನೋಡಿದ್ದೇವೆ. ಮಳೆಗಾಲ ಮುಗಿದು ಇನ್ನೇನು ಚಳಿಗಾಲ ಆರಂಭ ಆಗುವಂತಹ ಹೊತ್ತು. ಇನ್ನು ಆಯುರ್ವೇದದ ವಿಚಾರಕ್ಕೆ ಬಂದ್ರೆ, ಆಯುರ್ವೇದದಲ್ಲಿ ಋತುಗಳಿಗೆ ಅನುಸಾರವಾಗಿ ಒಂದು ಚಿಕಿತ್ಸೆಯನ್ನು ಕೊಡುವಂತಹ ವಿಚಾರಗಳಿದೆ. ಆ ಋತುಗಳನ್ನ ಕೂಡ ನಾವು ಏನು ಇಂಗ್ಲಿಷ್ ಕ್ಯಾಲೆಂಡರ್ ಸಿಸ್ಟಮ್ ಅಲ್ಲಿ ಏನು ನಾವು ಜನವರಿಯಿಂದ ಡಿಸೆಂಬರ್ ವರೆಗೆ ಕರೀತೇವೆ, ಅದೇ ರೀತಿ ಆಯುರ್ವೇದದಲ್ಲಿ ಕೂಡ ತನ್ನದೇ ಆದ ಒಂದು ಪದ್ಧತಿಯಲ್ಲಿ ಋತುಗಳನ್ನ ವಿಂಗಡಣೆ ಮಾಡಲಾಗಿದೆ. ಆ ಋತುಗಳಿಗೆ ಅನುಸಾರವಾಗಿ ಕೆಲವೊಂದು ರೋಗ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು. ಆ ಸಮಸ್ಯೆಗಳಿಗೆ ಯಾವ ಋತುವಿನಲ್ಲಿ ಹೇಗೆ ಪರಿಹಾರವನ್ನ ಕಂಡುಕೊಳ್ಳಬಹುದು ಅನ್ನುವಂಥದ್ದನ್ನ ಆಯುರ್ವೇದ ಶಾಸ್ತ್ರದಲ್ಲಿ ಉಲ್ಲೇಖ ಮಾಡಲಾಗಿರುವಂಥದ್ದು. ಸೊ ಈಗ ನಾವು ನೋಡ್ತಾ ಇರುವಂಥದ್ದು, ಜೊತೆಗೆ ನೋಡೋದಕ್ಕೆ ಇರುವಂಥದ್ದು ವರ್ಷ ಋತು. ಈ ವರ್ಷ ಋತುವಿನಲ್ಲಿ ಬರುವಂತಹ ರೋಗಗಳು ಯಾವುದು, ಜೊತೆಗೆ ಅದನ್ನ ಹೇಗೆ ತಡೆಗಟ್ಟಬಹುದು, ಆ ಮೂಲಕ ನಾವು ಹೇಗೆ ಆರೋಗ್ಯವಂತರಾಗಿ ಬಾಳಬಹುದು ಅನ್ನುವಂಥದ್ದನ್ನ ತಿಳಿಯುವಂತಹ ಪ್ರಯತ್ನವನ್ನ ಇವತ್ತಿನ ಒಂದು ಸಂಚಿಕೆಯಲ್ಲಿ ನಾವು ಮಾಡ್ತಾ ಇದ್ದೇವೆ. ಸೊ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಜೊತೆಗೆ ಮಾಹಿತಿಯನ್ನು ಹಂಚಿಕೊಳ್ಳೋದಿಕ್ಕೆ, ಮಾಹಿತಿಯನ್ನು ಕೊಡೋದಿಕ್ಕೆ ಕರ್ನಾಟಕ ಆಯುರ್ವೇದ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆಯ ರಸಶಾಸ್ತ್ರ ಮತ್ತು ಭೈಷಜ್ಯ ಕಲ್ಪನಾ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾಗಿರುವಂತಹ ಡಾಕ್ಟರ್ ಅಕ್ಷತಾ ದಾಸ್ ಅವರು ಅತಿಥಿಗಳಾಗಿ ನಮ್ಮ ಜೊತೆಗೆ ಇದ್ದಾರೆ. ಮೊದಲಿಗೆ ಅವರನ್ನ ವೆಲ್ಕಮ್ ಮಾಡಬೇಕು. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ವರ್ಷ ಋತು ಈ ಸಂದರ್ಭದಲ್ಲಿ ಅಂದ್ರೆ ವರ್ಷದುದ್ದಕ್ಕೂ ಕೂಡ ನಾನಾ ಬಗೆಯ ಆರೋಗ್ಯ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತೆ. ಅದು ಆ ಒಂದು ವ್ಯಕ್ತಿಯ ದೇಹ ಪ್ರಕೃತಿಗೆ ಅನುಸಾರವಾಗಿರ್ಬೋದು ಅಥವಾ ಇನ್ನಿತರ ಕಾರಣಗಳಿಂದ, ಬಾಹ್ಯ ಕಾರಣಗಳಿಂದ ಎಲ್ಲವೂ ಕೂಡ ಕಾಣಿಸಿಕೊಳ್ಬಹುದು. ಸೊ ಮುಖ್ಯವಾಗಿ ನಾವು ಗಮನಿಸಿದ್ರೆ ಈ ಒಂದು ವರ್ಷ ಋತುವನ್ನ ಹೋಲಿಕೆ ಮಾಡಿದ್ರೆ ಇತರ ಋತುಗಳಿಗೆ ಇದು ಹೇಗೆ ವಿಭಿನ್ನ ಆಗಿದೆ ಅನ್ನುವಂಥದ್ದು ಮೊದಲನೇದಾಗಿ. ಈ ವರ್ಷ ಋತು ದಕ್ಷಿಣಾಯನದ ಇದು ಪ್ರಾರಂಭದಲ್ಲೇ ಬರ್ತದೆ. ಹಾಗೆ ಇಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಭೂಮಿಯ ಈ ಮೊದಲಿನ ಋತುವಾದ ಗ್ರೀಷ್ಮ ಋತುವಲ್ಲಿ, ಸಮ್ಮರ್ ಅಂತ ಏನು ಹೇಳ್ತೇವೆ, ಅಲ್ಲಿ ಇದು ಭೂಮಿಯ ತಾಪಮಾನ ತುಂಬಾ ಹೆಚ್ಚಾಗಿರ್ತದೆ. ಅದ್ರ ಜೊತೆ ಮಾನವನ ದೇಹದ ಬಲ ಕಡಿಮೆ ಆಗಿರ್ತದೆ. ಇನ್ನು ಜಠರಾಗ್ನಿ, ಪಾಚಕಾಗ್ನಿ ಅಂತ ಏನ್ ಹೇಳ್ತೇವೆ, ಅದು ಕೂಡ ಕಡಿಮೆ ಆಗಿರ್ತದೆ. ಈಗ ಮಳೆಗಾಲದಲ್ಲಿ ತಕ್ಷಣವೇ ಮಳೆ ಬೀಳುವಾಗ ಭೂಮಿಯಿಂದ, ಈ ಮೊದಲೇ ತಾಪಮಾನಕ್ಕೊಳಗಾದಂತಹ ಭೂಮಿಯಿಂದ ಬಾಷ್ಪತೆ ಹೊರಗೆ ಬರ್ತದೆ. ಹಾಗೆ ವಾತಾವರಣದಲ್ಲಿ ತೇವಾಂಶ ಜಾಸ್ತಿ ಆಗ್ತದೆ. ಇದರಿಂದಾಗಿ ಈ ಮೊದಲೇ ಏನು ಜಠರಾಗ್ನಿ ಏನು ಕಡಿಮೆ ಆಗಿದೆ, ಪಾಚಕಾಗ್ನಿ ಏನು ಕಡಿಮೆ ಆಗಿದೆ, ಇದು ಇನ್ನಷ್ಟು ಕಡಿಮೆ ಆಗ್ತದೆ. ಅದರ ಜೊತೆಗೆ ಸದಾಕಾಲ ಮೋಡ ಇರ್ತದೆ, ತಂಪು ಗಾಳಿ ಬೀಸ್ತದೆ. ಇದೆಲ್ಲ ಕಾರಣಗಳಿಂದಾಗಿ ನಮ್ಮ ದೇಹದ ಒಳಗಿನ ದೋಷಗಳು ಅಂತ ಏನ್ ಹೇಳ್ತೇವೆ, ವಾತ, ಪಿತ್ತ, ಕಫಗಳು, ಇವುಗಳಲ್ಲಿ ವೈಪರೀತ್ಯ ಉಂಟಾಗ್ತದೆ. ಅಲ್ಲದೆ ಈ ವಾತಾವರಣದಲ್ಲಿ ಹಲವಾರು ಚೇಂಜಸ್ಗಳಾಗ್ತಾ ಇರ್ತದೆ. ಇದರಿಂದಾಗಿ ನಾನಾ ರೀತಿಯ ರೋಗಗಳು ಉತ್ಪತ್ತಿ ಆಗ್ತದೆ. ಆದ ಕಾರಣ ಮಳೆಗಾಲದಲ್ಲಿ ನಾವು ನಮ್ಮ ದೇಹದ ರಕ್ಷಣೆಯನ್ನ ಮಾಡುವಂಥದ್ದು ಅವಶ್ಯಕ ಆಗಿರ್ತದೆ. ಸೊ ಈ ಮೂಲಕ ಈ ಸಂದರ್ಭದಲ್ಲಿ ಸ್ವಲ್ಪ ಜಾಸ್ತಿ ಆಗಿರ್ತದೆ. ಅಂದ್ರೆ ಉಳಿದ ಋತುಗಳಿಗೆ ಕಂಪೇರ್ ಮಾಡಿದ್ರೆ ವರ್ಷ ಋತುವಿನಲ್ಲಿ ಬರುವಂತಹ ಅಥವಾ ನಾವು ಅನಾರೋಗ್ಯಕ್ಕೆ ತುತ್ತಾಗುವಂತಹ ಸಾಧ್ಯತೆಗಳು ಜಾಸ್ತಿ ಅನ್ನುವಂಥದ್ದು. ಮಾತನಾಡ್ತಾ ತಾವು ಆಯನ ಅನ್ನುವಂತಹ ಒಂದು ವಿಚಾರವನ್ನ ಹೇಳಿದ್ರೆ, ಅದರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಬಹುದಾ ಅಂತ? ನೋಡಿ, ಒಂದು ವರ್ಷವನ್ನ ನಮ್ಮಲ್ಲಿ 2 ಆಯನಗಳಾಗಿ ವಿಂಗಡಿಸಿದ್ದಾರೆ. 6 ತಿಂಗಳು ಉತ್ತರಾಯಣ, ಇನ್ನು 6 ತಿಂಗಳು ದಕ್ಷಿಣಾಯನ. ಒಂದು ಆಯನದಲ್ಲಿ 3 ಋತುಗಳು ಬರ್ತದೆ. ಈಗ ಉತ್ತರಾಯಣವನ್ನ ತಗೊಂಡ್ರೆ ಅಲ್ಲಿ ಶಿಶಿರ ಮತ್ತೆ ವಸಂತ ಮತ್ತೆ ಗ್ರೀಷ್ಮ ಋತು ಬರ್ತದೆ. ಇಲ್ಲಿ ಶಿಶಿರದಿಂದ ಹಿಡಿದು ಗ್ರೀಷ್ಮ ಋತುವಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಇದು ತಾಪಮಾನ, ಭೂಮಿಯ ತಾಪಮಾನ, ಸೂರ್ಯನ ಕಿರಣಗಳು ಪ್ರಖರ ಆಗ್ತಾ ಹೋಗ್ತದೆ. ಹಾಗೆ ಇದರಿಂದಾಗಿ ನಮ್ಮ ಮಾನವನ ದೇಹದ ಬಲ ಕಡಿಮೆ ಆಗ್ತದೆ. ಅದರ ಜೊತೆಗೆ ಪಾಚಕಾಗ್ನಿ ಅಥವಾ ಪಚನ ಶಕ್ತಿ ಅಂತ ಏನು ಹೇಳ್ತಾರೆ, ಅದು ಕಡಿಮೆ ಆಗ್ತಾ ಬರ್ತದೆ. ಇನ್ನು ದಕ್ಷಿಣಾಯನಕ್ಕೆ ಬಂದ್ರೆ, ದಕ್ಷಿಣಾಯನದಲ್ಲಿ 3 ಋತುಗಳು ಬರ್ತದೆ. ಅದರಲ್ಲಿ ವರ್ಷ, ಶರತ್ ಮತ್ತೆ ಹೇಮಂತ ಋತು ಬರ್ತದೆ. ಇಲ್ಲಿ ಚಂದ್ರನ ಪ್ರಭಾವ ಜಾಸ್ತಿ ಆಗ್ತದೆ. ಸೂರ್ಯನ ಪ್ರಖರ ಕಿರಣಗಳೇನಾಗ್ತದೆ, ಅದು ಕಡಿಮೆ ಆಗ್ತಾ ಬರ್ತದೆ. ಮತ್ತು ಅದಲ್ಲದೆ ಮಳೆ, ಆಮೇಲೆ ತಂಪಾಗಿ ಬೀಸುವ ಗಾಳಿ, ಮತ್ತೆ ಇವೆಲ್ಲ ಕಾರಣಗಳಿಂದ ಭೂಮಿ ತಂಪಾಗ್ತದೆ. ಇದರಿಂದಾಗಿ ನಮ್ಮ ದೇಹದ ಬಲ ಜಾಸ್ತಿ ಆಗ್ತದೆ. ಜೊತೆಗೆ ಪಾಚಕಾಗ್ನಿ ಏನು ಅಂತ ಹೇಳ್ತೇವೆ, ಅದು ಕೂಡ ಜಾಸ್ತಿ ಆಗ್ತಾ ಬರ್ತದೆ. ಸೊ ಇದಿಷ್ಟು ಉತ್ತರಾಯಣ ಮತ್ತೆ ದಕ್ಷಿಣಾಯನದ ಬಗೆಗಿನ ಡೀಟೇಲ್ಸ್ ಅನ್ನುವಂಥದ್ದು. ಇನ್ನು ಈಗಾಗಲೇ ಹೇಳಿದ್ರೆ, ಈ ಒಂದು ದಕ್ಷಿಣಾಯನದಲ್ಲಿ ಅಥವಾ ಈ ಒಂದು ವರ್ಷ ಋತುವಿನಲ್ಲಿ ಆರೋಗ್ಯ ಸಮಸ್ಯೆಗಳು ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತವೆ ಅನ್ನುವಂಥದ್ದು. ಸೊ ಅದನ್ನ ಯಾಕೆ ಅನ್ನುವಂಥದ್ದನ್ನ ನಾನು ಪರ್ಟಿಕ್ಯುಲರ್ ಆಗಿ ಕೇಳೋದಕ್ಕೆ ಬಯಸುವಂಥದ್ದು. ಯಾಕೆ ಅಂತ ಹೇಳಿದ್ರೆ,
ಇಲ್ಲಿ ಮಳೆಗಾಲದಲ್ಲಿ ಈ ವಾತಾವರಣದಲ್ಲಿ ಅದೆಷ್ಟು ಹಲವಾರು ಚೇಂಜಸ್ಗಳಾಗ್ತಾ ಇರ್ತದೆ. ಜೋರಾಗಿ ಸುರಿಯುವ ಮಳೆ ಆಗಿರ್ಬೋದು, ಮೋಡ ಆಗಿರ್ಬೋದು, ಇದರಿಂದಾಗಿ ಕೆಸರು ಆಗಿರ್ಬೋದು, ಆಮೇಲೆ ನೀರಿನ ಕಲುಷಿತ ನೀರಾಗಿರ್ಬೋದು, ಕ್ರಿಮಿಕೀಟಗಳಾಗಿರ್ಬೋದು, ಅಥವಾ ತೇವಾಂಶ ಆಗಿರ್ಬೋದು. ಆಗಲೇ ಹೇಳಿದೆ ತೇವಾಂಶ, ಆನಂತರ ಕಡಿಮೆ ಆದಂಥ ಜಠರಾಗ್ನಿ, ಇದರಿಂದ ವೈಪರೀತ್ಯಗೊಂಡ ದೇಹದ ದೋಷಗಳು, ಇವೆಲ್ಲ ಕಾರಣಗಳಿಂದಾಗಿ ನಮ್ಮ ಈ ಒಂದು ಪರ್ಟಿಕ್ಯುಲರ್ ಸೀಸನ್ ಏನಿರ್ತದೆ ಇಲ್ಲಿ ರೋಗಗಳ ಉತ್ಪತ್ತಿ ತುಂಬ ಜಾಸ್ತಿ ಆಗಿರ್ತದೆ. ಶ್ವಾಸಕೋಶದ ತೊಂದರೆಗಳಾದ ಕೆಮ್ಮು, ದಮ್ಮು, ಆಮೇಲೆ ನೆಗಡಿ ಅಂತ ರೋಗಗಳಾಗಿರ್ಬೋದು, ಅಥವಾ ವಿವಿಧ ರೀತಿಯ ಜ್ವರಗಳಾಗಿರ್ಬೋದು, ಅದು ಸೊಳ್ಳೆಯಿಂದ ಉತ್ಪತ್ತಿಯಾಗುವಂತಹ ಡೆಂಗಿ, ಮಲೇರಿಯಾ ಇಂಥ ಜ್ವರಗಳಾಗಿರ್ಬೋದು, ಅಥವಾ ನಮ್ಮ ದೇಹದ ದೋಷಗಳ ವೈಪರೀತ್ಯದಿಂದ ಬರುವಂಥದ್ದಾಗಿರ್ಬೋದು. ಇನ್ನು ಹೊಟ್ಟೆಯ ಸಮಸ್ಯೆಯಾದ ವಾಂತಿ, ಬೇಧಿ, ಆಮೇಲೆ ಕಾಮಲಗಳಂಥ ಅಜೀರ್ಣ ಅಂತ ರೋಗಗಳಾಗಿರ್ಬೋದು, ಮತ್ತು ಚರ್ಮದ ತೊಂದರೆಗಳಾದ ತುರಿಕೆ, ಕಜ್ಜಿ, ಆಮೇಲೆ ಇನ್ಫೆಕ್ಷನ್ಸ್ ಅಂತ ಏನು ಹೇಳ್ತೇವೆ. ಈ ಇನ್ಫೆಕ್ಷನ್ಸ್ ಈ ಒಂದು ಸೀಸನಲ್ಲಿ ಜಾಸ್ತಿ ಆಗಿರ್ತದೆ ಅಂತ ಹೇಳಿದ್ರೆ ತೇವಾಂಶದಿಂದ. ಅದೇ ಅಲ್ಲದೆ ಬೆರಳುಗಳ ಸಂಧಿಗಳಲ್ಲಿ ಆಗುವಂಥ ಇನ್ಫೆಕ್ಷನ್ಸ್ ಆಗಿರ್ಬೋದು, ಬರಿಗಾಲಿನಿಂದ ನಡೆಯುವಂಥದ್ದು, ಅದೆಲ್ಲ ಮಾಡಿದರೆ. ಇನ್ನು ವಾತ ಈ ಸೀಸನಲ್ಲಿ ಏನಾಗ್ತದೆ ಅಂದರೆ ನಮ್ಮ ದೇಹದಲ್ಲಿ ವಾತದ ಪ್ರಕೋಪ ಆಗಿರ್ತದೆ, ಅದರಿಂದಾಗಿ ನೋವುಗಳ ಉತ್ಪತ್ತಿ ಆಗ್ತದೆ. ಅಲ್ಲದೆ ಈ ಮೊದಲೇ ಏನಾದರೂ ಸಂಧಿ ನೋವು, ಆರ್ಥರೈಟಿಸ್ ಅಂತ ಏನು ಹೇಳ್ತೇವೆ, ಅದಿದ್ರೆ ಈ ಸೀಸನಲ್ಲಿ ಅದು ಜಾಸ್ತಿ ಆಗ್ತದೆ. ಮತ್ತೆ ಇದರೊಂದಿಗೆ ಇನ್ನೂ ಪ್ರಮುಖವಾದ ಸಂಗತಿ ಏನು ಅಂತ ಹೇಳಿದ್ರೆ ಜನಪದೋಧ್ವಂಸ ವ್ಯಾಧಿಗಳು, ಅಂದರೆ ಸಾಂಕ್ರಾಮಿಕ ರೋಗಗಳು, ಎಪಿಡೆಮಿಕ್ ಅಂತ ಏನು ಹೇಳ್ತೇವೆ, ಅವುಗಳು ಕೂಡ ಈ ಸೀಸನ್ನಲ್ಲಿ ಜಾಸ್ತಿಯಾಗಿ ಬರ್ತವೆ. ಇವೆಲ್ಲ ಕಾರಣಗಳಿಂದ ರೋಗ ನಿರೋಧಕ ಶಕ್ತಿ ಕೂಡ ನಮ್ಮಲ್ಲಿ ಕಡಿಮೆ ಆಗ್ತಾ ಬರ್ತದೆ. ಇದಿಷ್ಟು ಸಾಮಾನ್ಯವಾಗಿ ಕಾಡುವಂತ ಒಂದು ರೋಗಗಳಾಗಿರ್ತದೆ. ಸೊ ಇದೆಲ್ಲ ನಮ್ಮ ದೇಹದ ಮೇಲೆ ಪರಿಣಾಮವನ್ನು ಬೀರುತ್ತೆ ಅನ್ನುವಂಥದ್ದು. ಇದರಿಂದ ಹೇಗೆ ರಕ್ಷಿಸಿಕೊಳ್ಬಹುದು ಅಂತ ತಿಳ್ಕೊಳ್ತೇನೆ. ಅದಕ್ಕಿಂತ ಮುಂಚೆ ಒಂದು ವಿರಾಮವನ್ನು ತೆಗೆದುಕೊಳ್ಬೇಕು. ಆರೋಗ್ಯ ಮಂಥನ ಕಾರ್ಯಕ್ರಮ ಮುಂದುವರಿಯುತ್ತೆ ಒಂದು ಸಣ್ಣ ವಿರಾಮದ ನಂತರ. ಕರ್ನಾಟಕ ಆಯುರ್ವೇದ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಅರ್ಪಿಸುವಂತಹ ಆರೋಗ್ಯ ಮಂಥನ ವಿಶೇಷ ವೈದ್ಯಕೀಯ ಸಂವಾದ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಮ್ಮ ಜೊತೆಗೆ ವರ್ಷ ಋತುವಿನಲ್ಲಿ ಕಾಣಿಸಿಕೊಳ್ಳುವಂತಹ ಆರೋಗ್ಯ ಸಮಸ್ಯೆಗಳೇನು ಮತ್ತು ಇದರಿಂದ ನಾವು ಹೇಗೆ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು ಎನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಮಾಹಿತಿಯನ್ನು ಪಡೆದುಕೊಳ್ತಾ ಇದ್ದೇವೆ. ಕರ್ನಾಟಕ ಆಯುರ್ವೇದ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆಯ ರಸಶಾಸ್ತ್ರ ಮತ್ತು ಭೈಷಜ್ಯ ಕಲ್ಪನಾ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾಗಿರುವಂತಹ ಡಾಕ್ಟರ್ ಅಕ್ಷತಾ ದಾಸ್ ಅವರು ನಮ್ಮ ಜೊತೆಗೆ ಮಾಹಿತಿಯನ್ನು ಹಂಚಿಕೊಳ್ತಾ ಇದ್ದಾರೆ. ಡಾಕ್ಟರ್, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಏನೆಲ್ಲ ಆರೋಗ್ಯ ಸಮಸ್ಯೆಗಳು ಈ ಟೈಮಲ್ಲಿ ಕಾಣಿಸಿಕೊಳ್ಳುತ್ತೆ, ಜೊತೆಗೆ ಇದರಿಂದ ದೇಹದ ಮೇಲೆ ಏನೆಲ್ಲ ಪರಿಣಾಮಗಳಾಗುತ್ತೆ ಅನ್ನುವಂಥದ್ದನ್ನು ಹೇಳಿದ್ರಿ. ಸೊ ನಮ್ಮನ್ನು ನಾವು ಸುಲಭವಾಗಿ ಇಂತಹ ಸಮಸ್ಯೆಗಳಿಂದ ಕಾಪಾಡಿಕೊಳ್ಳುವಂಥದ್ದು ಹೇಗೆ ಅನ್ನುವಂಥದ್ದು ಮೊದಲನೇದಾಗಿ ನೋಡಿ. ಆಯುರ್ವೇದದಲ್ಲಿ ಆಚಾರ್ಯರು ಕೆಲವು ಸಣ್ಣ ವ್ಯತ್ಯಾಸಗಳನ್ನು ಮಾಡಿಕೊಂಡು ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿಕ್ಕೋಸ್ಕರ ಹೇಳಿದ್ದಾರೆ. ಅದರಲ್ಲಿ ಒಂದು ಏನು ಅಂತಂದರೆ ಆಹಾರದಲ್ಲಿ ಸ್ವಲ್ಪ ವ್ಯತ್ಯಾಸವನ್ನು ಮಾಡಿಕೊಳ್ಳುವಂಥದ್ದು. ಇನ್ನೊಂದು ವಿಹಾರ ಅಂತ ಹೇಳಿದರೆ ಮಾಮೂಲಾಗಿ ನಾವೇನು ಚಟುವಟಿಕೆಗಳನ್ನು ಮಾಡ್ತೇವೆ ಅದರಲ್ಲಿ ಸ್ವಲ್ಪ ವ್ಯತ್ಯಾಸಗಳು. ಇದೆರಡರಲ್ಲೂ ಸ್ವಲ್ಪ ವ್ಯತ್ಯಾಸಗಳನ್ನು ಮಾಡಿಕೊಂಡ್ರೆ ಖಂಡಿತವಾಗ್ಲೂ ನಮ್ಮನ್ನು ನಾವು ಈ ಒಂದು ರೋಗಗಳಿಂದ ಕಾಪಾಡಿಕೊಳ್ಬಹುದು. ಅದು ಹೇಗೆ ಅಂತ, ಯಾವ ರೀತಿಯ ಆಹಾರಗಳನ್ನು ಈ ಟೈಮಲ್ಲಿ ನಾವು ಮುಖ್ಯವಾಗಿ ತೆಗೆದುಕೊಳ್ಬೇಕು ಅಂತ? ಆಹಾರಗಳು ಅಂತ ಹೇಳಿದ್ರೆ ನೋಡಿ, ಈಗಾಗಲೇ ನಾನು ಹೇಳಿದೆ, ಮಳೆಗಾಲದಲ್ಲಿ ಏನಾಗ್ತದೆ ಅಂತಂದ್ರೆ ವಾತ ಜಾಸ್ತಿ ಆಗಿರ್ತದೆ, ಪ್ರಕೋಪ ಆಗಿರ್ತದೆ, ಜಠರಾಗ್ನಿ ಕಡಿಮೆ ಆಗಿರ್ತದೆ, ಇನ್ನು ಬಲ ಕೂಡ ಕಡಿಮೆ ಇರ್ತದೆ. ಆದ ಕಾರಣ ನಾವು ತೆಗೆದುಕೊಳ್ಳುವಂತ ಆಹಾರ ಒಂದು ವಾತವನ್ನ ಕಡಿಮೆ ಮಾಡುವಂಥದ್ದು, ಇನ್ನು ಬಲವನ್ನ ವೃದ್ಧಿ ಮಾಡುವಂಥದ್ದು, ಮತ್ತೆ ಪಾಚಕಾಗ್ನಿಯನ್ನ ಜಾಸ್ತಿ ಮಾಡುವಂತ ಆಹಾರಗಳಾದ ಲಘು ಆಹಾರ, ಅಂದ್ರೆ ಜೀರ್ಣ ಆಗ್ಲಿಕ್ಕೆ ತುಂಬಾ ಸುಲಭವಾಗಿ ಜೀರ್ಣ ಆಗುವಂಥದ್ದು, ಆಮೇಲೆ ಅಗತ್ಯಕ್ಕೆ ತಕ್ಕಷ್ಟು, ಆ ನಂತರ ಸ್ನಿಗ್ಧತೆ ಇರುವಂತಹ ಆಹಾರಗಳನ್ನ ತೆಗೆದುಕೊಳ್ಬೇಕಾಗ್ತದೆ. ಅದಲ್ಲದೆ ಇಲ್ಲಿ ಮುಖ್ಯವಾಗಿ ಸಾಲ್ಟ್ ಅಂದ್ರೆ ಲವಣಾಂಶ ಏನು ಹೇಳ್ತೇವೆ ಅದು, ಮತ್ತೆ ಹುಳಿ, ಇದನ್ನ ಹೇರಳವಾಗಿ ಬಳಸ್ಬೋದು. ಮತ್ತೆ ಇದು ಇನ್ನು ಏನಂದ್ರೆ ತರಕಾರಿಗಳನ್ನ ತಗೊಳ್ಬೇಕಾದ್ರೆ ಅದನ್ನ ಚೆನ್ನಾಗಿ ಬೇಯಿಸಿ ತಗೊಳ್ಳುವಂತ ರೂಢಿಯನ್ನ ಮಾಡ್ಕೊಳ್ಬೇಕು. ಮತ್ತೆ ಆಹಾರಕ್ಕೆ ಒಗ್ಗರಣೆ ಹಾಕುವಂಥದ್ದು ಸೂಕ್ತ ಆಗಿರ್ತದೆ. ಒಗ್ಗರಣೆಗೆ ತುಪ್ಪ, ಆಮೇಲೆ ಜೀರಿಗೆ, ಇಂಥ ವಸ್ತುಗಳನ್ನ ನೀವು ಉಪಯೋಗಿಸಬಹುದು. ಅದನ್ನ ಮಾಡಿಕೊಳ್ಳಬಹುದು ಅನ್ನುವಂಥದ್ದು. ಇನ್ನು ಆಹಾರದಲ್ಲಿ ಅಂದ್ರೆ ಬಹುಶಃ ನಾನು ಇದನ್ನ ನಾವು ದಿನನಿತ್ಯ ಬಳಸುವಂತಹ ಆಹಾರದ ವಿಚಾರಕ್ಕೆ ಬಂದ್ರೆ ಯಾವ ರೀತಿಯ ಬದಲಾವಣೆಯನ್ನ ಈ ಟೈಮಲ್ಲಿ ಮಾಡಿಕೊಳ್ಬೇಕು ಅಂತ?
ಆಹಾರವನ್ನು ತಯಾರಿಸುವಾಗ ಹಳೆಯದಾದ ಅಂದರೆ 1 ವರ್ಷ ಹಳೆಯದಾದ ಅಕ್ಕಿ, ಗೋಧಿ, ಬಾರ್ಲಿಗಳನ್ನು ಉಪಯೋಗಿಸಬೇಕು. ಯಾವ ಕಾರಣಕ್ಕೂ ಕೂಡ ಉದ್ದು, ಜೋಳ ಇಂತಹ ಏನು ಡೈಜೆಷನ್ ಆಗಲಿಕ್ಕೆ ತುಂಬ ಕಷ್ಟ ಆಗುವಂತಹ ಆಹಾರಗಳನ್ನು ತೆಗೆದುಕೊಳ್ಬಾರ್ದು. ಇನ್ನು ತರಕಾರಿಗೆ ಬಂದರೆ ಆದಷ್ಟು ಬೇಯಿಸಿಯೇ ತಗೊಳ್ಬೇಕು. ಈಗ ಹೇಗಂದರೆ ಸಾಮಾನ್ಯವಾಗಿ ಜನರಿಗೆ ಪಚ್ಚಡಿ ತಗೊಳ್ಳುವಂಥದ್ದು, ಸಲಾಡ್ ತಗೊಳ್ಳುವಂಥದ್ದು ಅಂಥದ್ದೆಲ್ಲ ಅಭ್ಯಾಸ ಇರ್ತದೆ. ಇದರಲ್ಲಿ ಹಸಿ ತರಕಾರಿ ಹಾಕಿರ್ತಾರೆ, ಆದ ಕಾರಣ ಅದು ಪಚನ ಶಕ್ತಿಗೆ ಕಷ್ಟ ಆಗ್ತದೆ. ಆದ ಕಾರಣ ಇದನ್ನು ಮಾಡಬಾರ್ದು ಈ ಒಂದು ಟೈಮ್ನಲ್ಲಿ. ಇನ್ನು ಕಡಲೆ ಅಂತ ಬೇಳೆಗಳನ್ನು ತಗೊಳ್ಬೇಕು ಅಂತಂದರೆ ಅದನ್ನು ಚೆನ್ನಾಗಿ ಬೇಯಿಸಿ ಅದರ ಒಂದು ಏನು ಸೂಪನ್ನು ಮಾಡಿ ಕುಡಿಯಬಹುದು. ಮತ್ತೆ ಕೆಲವರಿಗೆ ಇನ್ನು ಮಾಂಸದ ವಿಷಯಕ್ಕೆ ಬಂದರೆ ಇಲ್ಲೆಲ್ಲ ಯಾವಾಗಲೂ ಮಾಂಸ ಬೇಕಾಗ್ತದೆ. ಆದರೆ ಈ ಸೀಸನಲ್ಲಿ ನಮಗೆ ಜೀರ್ಣಶಕ್ತಿ ಕಡಿಮೆ ಇರುವ ಕಾರಣ ಇದನ್ನು ಆದಷ್ಟು ಕಡಿಮೆ ಮಾಡಿದರೆ ಒಳ್ಳೆಯದು. ಮತ್ತೆ ತಿನ್ನಬೇಕು ಅಂತ ಇದ್ರೆ ಒಂದು ಸೂಪ್ ಮಾಡಿಕೊಂಡು ಅದಕ್ಕೆ ಒಗ್ಗರಣೆ ಹಾಕ್ಕೊಂಡು ತಗೊಳ್ಳುವಂಥದ್ದು ಒಳ್ಳೆಯದು. ಮತ್ತೆ ಇನ್ನು ಕೆಲವರಿಗೆ ಮೊಸರು ತಗೊಳ್ಳುವಂಥ ಅಭ್ಯಾಸ ಇರ್ತದೆ. ಕೆಲವರಿಗೆ ಗೊತ್ತಿರುವುದಿಲ್ಲ, ಮೊಸರು ಉಷ್ಣ ಆಗಿರ್ತದೆ. ಇದನ್ನು ಎಲ್ಲ ಕಾಲದಲ್ಲೂ ತಗೊಳ್ಳುವ ಹಾಗೆ ಇಲ್ಲ. ಈಗ ವರ್ಷದಲ್ಲಿ ತೆಗೆದುಕೊಳ್ಬೋದು, ಆದರೆ ಕೆಲವು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳನ್ನು ಫಾಲೋ ಮಾಡಬೇಕಾಗ್ತದೆ. ಅಂದರೆ ಈಗ ಮೊಸರು ತೆಗೆದುಕೊಳ್ಬೇಕಾದ್ರೆ ಅದಕ್ಕೆ ಜೀರಿಗೆ, ಕಾಳು ಮೆಣಸು, ಸೈಂಧವ ಲವಣ ಇವುಗಳನ್ನೆಲ್ಲ ಹಾಕಿ ತೆಗೆದುಕೊಳ್ಳುವಂಥದ್ದು ಒಳ್ಳೆಯದು. ಮತ್ತೆ ತೆಗೆದುಕೊಳ್ಳುವಾಗ ಮಧ್ಯಾಹ್ನ ತೆಗೆದುಕೊಳ್ಳುವಂಥದ್ದು ಒಳ್ಳೆಯದು. ಯಾವುದೇ ಕಾರಣಕ್ಕೂ ಕೂಡ ರಾತ್ರಿ ತೆಗೆದುಕೊಳ್ಳುವಂಥದ್ದು ಬೇಡ. ಇನ್ನು ಬೇಡ. ಇನ್ನು ತುಪ್ಪವನ್ನು ಹೇರಳವಾಗಿ ಬಳಸ್ಬೋದು. ಮತ್ತೆ ಕುಡಿಯುವ ನೀರಿನ ವಿಷಯಕ್ಕೆ ಬಂದರೆ ಆದಷ್ಟು ಅಲ್ಲ, ಕುದಿಸಿ ತಣಿಸಿದ ನೀರನ್ನು ಕುಡಿಬಹುದು. ಇಲ್ಲದಿದ್ದರೆ ಕುದಿಸಿ ಸ್ವಲ್ಪ ಉಗುರು ಬೆಚ್ಚ ನೀರನ್ನು ಕುಡಿಬಹುದು. ಇಲ್ಲವೇ ಕುದಿಸುವಾಗ ಶುಂಠಿಯನ್ನು ಹಾಕಿ ಅದನ್ನು ತೆಗೆದುಕೊಳ್ಬಹುದು. ಇಲ್ಲ ಅಂದರೆ ಜೇನು, ಅಂದರೆ ಕುದಿಸಿ ಆರಿಸಿದ ನೀರಿಗೆ ಜೇನನ್ನು ಹಾಕಿ ತೆಗೆದುಕೊಳ್ಬಹುದು. ಆದರೆ ಜೇನನ್ನು ಯಾವತ್ತೂ ಕೂಡ ಬಿಸಿ ನೀರಿಗೆ ಹಾಕಿ ತೆಗೆದುಕೊಳ್ಳುವಂಥ ಪದ್ಧತಿ ಇಲ್ಲ. ಸೊ ಇವಿಷ್ಟು ಆಹಾರದಲ್ಲಿ ಅಂತ ಹೇಳ್ಬೋದು. ಅಂದ್ರೆ ಆ ಒಂದು ವಿಚಾರಕ್ಕೆ ಬಂದ್ರೆ ಬಹುತೇಕರು ಆ ಒಂದು ಅಭ್ಯಾಸವನ್ನ ರೂಢಿಸಿಕೊಂಡಿರ್ತಾರೆ. ಅಂದ್ರೆ ಬಿಸಿ ನೀರಿಗೆ ಜೇನು ಹಾಕಿ ಕುಡಿದ್ರೆ ತೂಕ ಕಡಿಮೆ ಆಗುತ್ತೆ, ಆರೋಗ್ಯಕ್ಕೆ ಒಳ್ಳೆಯದು ಅನ್ನೋದು. ಅದು ಸರಿಯಲ್ಲ. ಇನ್ನಷ್ಟು ಪ್ರಶ್ನೆಗಳಿದೆ, ವಾಪಸ್ ಬರ್ತೀನಿ. ಅದಕ್ಕಿಂತ ಮುಂಚೆ ಮತ್ತೊಂದು ವಿರಾಮವನ್ನು ತೆಗೆದುಕೊಳ್ಳಬೇಕು. ಆರೋಗ್ಯ ಮಂಥನ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಇನ್ನೊಂದು ಸಣ್ಣ ವಿರಾಮದ ನಂತರ. ಆರೋಗ್ಯ ಮಂಥನ ವಿಶೇಷ ವೈದ್ಯಕೀಯ ಸಂವಾದ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಕರ್ನಾಟಕ ಆಯುರ್ವೇದ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆಯ ಸಹಾಯಕ ಪ್ರಾಧ್ಯಾಪಕರು, ರಸಶಾಸ್ತ್ರ ಮತ್ತು ಭೈಷಜ್ಯ ಕಲ್ಪನಾ ವಿಭಾಗದ ಡಾಕ್ಟರ್ ಅಕ್ಷತಾ ದಾಸ್ ಅವರು ನಮಗೆ ಮಾಹಿತಿಯನ್ನು ತಿಳಿಸಿಕೊಡ್ತಾ ಇದ್ದಾರೆ. ವರ್ಷ ಋತುವಿನಲ್ಲಿ ನಾವು ತೆಗೆದುಕೊಳ್ಳಬೇಕಾದಂತಹ ಮುನ್ನೆಚ್ಚರಿಕೆಗಳೇನು, ಈ ಸಮಯದಲ್ಲಿ ನಾವು ಪಾಲನೆ ಮಾಡಬೇಕಾದಂತಹ ಆಹಾರ ಪದ್ಧತಿಗಳೇನು, ಜೊತೆಗೆ ನಮ್ಮ ಚಟುವಟಿಕೆಗಳಲ್ಲಿ ಯಾವ ರೀತಿಯ ಬದಲಾವಣೆಗಳನ್ನು ಮಾಡಿಕೊಳ್ಬೇಕು ಅನ್ನುವಂಥ ಮಾಹಿತಿಯನ್ನು ನಾವು ಪಡೆದುಕೊಳ್ತಾ ಇದ್ದೇವೆ. ಡಾಕ್ಟರ್, ಮತ್ತೊಮ್ಮೆ ಸ್ವಾಗತಿಸ್ತಾ ಇದ್ದೇನೆ ಕಾರ್ಯಕ್ರಮಕ್ಕೆ. ಆಹಾರ ಮತ್ತು ವಿಹಾರ ಅನ್ನುವಂತಹ 2 ವಿಚಾರಗಳು, ಆಹಾರದಲ್ಲಿ ಯಾವ ರೀತಿ ಬದಲಾವಣೆಯನ್ನು ಮಾಡಿಕೊಳ್ಬಹುದು ಅನ್ನುವಂಥದ್ದನ್ನು ಈಗಾಗಲೇ ಎಕ್ಸ್ಪ್ಲೇನ್ ಮಾಡಿದ್ರಿ. ಸೊ ಇನ್ನು ಚಟುವಟಿಕೆಗಳ ವಿಚಾರಕ್ಕೆ ಬಂದರೆ ಈ ಟೈಮಲ್ಲಿ ನಾವು ಏನೆಲ್ಲ ಬದಲಾವಣೆಗಳನ್ನು ಮಾಡಿಕೊಳ್ಬೇಕಾಗುತ್ತೆ ಅನ್ನುವಂಥದ್ದು? ಚಟುವಟಿಕೆಗೆ ಬಂದರೆ ಚಟುವಟಿಕೆ ಈಗ ಆಹಾರ ಎಷ್ಟು ಮುಖ್ಯವೋ ಅಷ್ಟೇ ನಮ್ಮ ವಿಹಾರಗಳು, ಚಟುವಟಿಕೆಗಳು ಕೂಡ ಮುಖ್ಯ ಆಗಿರ್ತದೆ ರೋಗವನ್ನು ತಡೆಗಟ್ಟುವಲ್ಲಿ. ಇಲ್ಲಿ ಕೆಲವು ವಿಚಾರಗಳನ್ನು ಹೇಳಿದ್ದಾರೆ. ಅಂದರೆ ಚಟುವಟಿಕೆಗಳು ಹೀಗೆ ಇರಬೇಕು, ಹೀಗಿರಬಾರ್ದು ಅಂತ ಹೇಳುವಂಥದ್ದನ್ನು ಆಯುರ್ವೇದದಲ್ಲಿ ತಿಳಿಸಿದ್ದಾರೆ. ಈಗ ಸ್ನಾನಕ್ಕೆ ಬಂದರೆ, ಈಗ ಚರ್ಮದ ಏನು ರಕ್ಷಣೆಗೋಸ್ಕರ ಸ್ನಾನ ಒಂದು ಮುಖ್ಯ ಇದಾಗಿರ್ತದೆ. ಸೊ ಇಲ್ಲಿ ಅಕಸ್ಮಾತ್ ಅಜೀರ್ಣದ ಒಂದು ಸಮಸ್ಯೆ ಕಾಡದೇ ಇದ್ರೆ ನೀವು ಆಯಿಲ್ ಮಸಾಜನ್ನು ಮಾಡ್ಬೋದು. ಅಭ್ಯಂಜನ ಅಂತ ಏನು ಹೇಳ್ತಾರೆ, ಆಯಿಲ್ ಮಸಾಜನ್ನು ಮಾಡ್ಕೊಳ್ಬೋದು. ಮಾಡಿಕೊಂಡು ಸ್ನಾನ ಮಾಡುವ ನೀರು ಪರಿಮಳಯುಕ್ತವಾದ, ಅಂದರೆ ಒಂದು ಮೆಡಿಸಿನನ್ನು ಯೂಸ್ ಮಾಡಿದ ಔಷಧಿಯುಕ್ತ ನೀರಲ್ಲಿ, ಒಂದು ಬಿಸಿ ನೀರಲ್ಲಿ ಸ್ನಾನ ಮಾಡ್ಬೋದು. ಇನ್ನು ಔಷಧಿಯುಕ್ತ ಅಂತ ಹೇಳಿದರೆ ಲಾವಂಚದ ಬೇರು ಅಂತ ಏನು ಹೇಳ್ತೇವೆ ಅದನ್ನು ಹಾಕ್ಬೋದು, ಅಥವಾ ಕಹಿಬೇವನ್ನು ಹಾಕ್ಬೋದು. ಹೀಗೆ ಇದರಿಂದ ಎಂತ ಮಾಡಿದಂಥ ಬಿಸಿ ನೀರಲ್ಲಿ ನೀವು ಸ್ನಾನ ಮಾಡ್ಬೋದು. ಇನ್ನು ಸ್ನಾನ ಮಾಡಿ ನಂತರ ಕೆಲವರಿಗೆ ಫ್ಯಾನ್ ಅಡಿಯಲ್ಲಿ ಬಂದು ತಲೆ ಆರಿಸಿಕೊಳ್ಳುವಂಥದ್ದು ಅಥವಾ ಎಸಿಗೆ ಹೋಗುವಂಥದ್ದು ಅಭ್ಯಾಸ ಇರ್ತದೆ. ಇದನ್ನ ಯಾವತ್ತೂ ಕೂಡ ಮಾಡಬಾರ್ದು. ಯಾವುದೇ ಋತುವಲ್ಲೇ ಆಗಲಿ ಇದನ್ನ ಯಾವತ್ತೂ ಕೂಡ ಮಾಡಬಾರ್ದು. ಇನ್ನು ಮಲಗುವಾಗ ಆದಷ್ಟು ನೆಲದಲ್ಲಿ ಆದಷ್ಟು ಅಂತ ಅಲ್ಲ, ನೆಲದಲ್ಲಿ ಮಲಗುವಂಥದ್ದು ಒಳ್ಳೇದಲ್ಲ. ನಾವು ಏನಾಗ್ತದೆ ಬೇಡವೇ ಬೇಡ ಅಂತ. ಯಾಕೆ ಅಂತ ಹೇಳಿದ್ರೆ ನೆಲದಲ್ಲಿ ತೇವಾಂಶ ಇರ್ತದೆ. ನಾನು ಆಗ್ಲೇ ಹೇಳಿದ್ದೇನೆ ಎಷ್ಟೊಂದು ಸಮಸ್ಯೆಗಳಿಗೆ ಕಾರಣ ಆಗ್ತದೆ ತೇವಾಂಶ. ಆದ ಕಾರಣ ಅದು ನಾವು ಆ ತೇವಾಂಶಕ್ಕೆ ಮೈಯೊಡ್ಡುವಂಥದ್ದು ಒಳ್ಳೇದಲ್ಲ. ಅದಕ್ಕೋಸ್ಕರ ಹಾಸಿಗೆಯನ್ನು ಹಾಕಿ ಮಲಗುವಂಥದ್ದು ಅಥವಾ ಮಂಚದಲ್ಲಿ ಮಲಗುವಂಥದ್ದು ಸೂಕ್ತ ಆಗಿರ್ತದೆ.
ಇನ್ನು ಕ್ರಿಮಿಕೀಟಗಳ ಬಾಧೆ ಜಾಸ್ತಿ ಆಗಿರ್ತದೆ. ಆಗ ಈ ಏನು ಧೂಪ ಹಾಕುದು ಅಂತ ಏನು ಹೇಳ್ತಾರೆ, ಇದು ಮೊದಲಿಂದಲೂ ಮಾಡ್ಕೊಂಡು ಬಂದಿದ್ದಾರೆ. ಅದನ್ನ ಪರ್ಟಿಕ್ಯುಲರ್ ಆಗಿ ಈ ಸೀಸನ್ ಅಲ್ಲಿ ಮಾಡಲೇಬೇಕು. ಅಂದ್ರೆ ಸಂಜೆ ಆಗುವ ಹೊತ್ತಿಗೆ ಜಾಸ್ತಿ ಸೊಳ್ಳೆಗಳು ಬರ್ತವೆ, ಅದಕ್ಕೋಸ್ಕರ ಧೂಪನ ಮಾಡುವಂಥದ್ದು, ಹೊಗೆ ಹಾಕುದು ಅಂತ ಹೇಳ್ತಾರೆ. ಸೊ ಅದಕ್ಕೆ ಗುಗ್ಗುಲನ್ನ ಉಪಯೋಗಿಸುವಂಥದ್ದು ಅಥವಾ ಏನು ಬಜೆಯನ್ನ ಯೂಸ್ ಮಾಡುವಂಥದ್ದು, ಇದನ್ನೆಲ್ಲ ಮಾಡಿ ಒಂದು ಮನೆಯ ಒಳಗೆ ಮತ್ತೆ ಸುತ್ತಲಿನ ವಾತಾವರಣದಲ್ಲಿ ಧೂಪನ ಮಾಡುವಂಥದ್ದು ಒಳ್ಳೆಯದು. ಇನ್ನು ಏನು ಅಪಾದಚಾರಿ ಅಂತ ಹೇಳಿ ಒಂದು ವರ್ಡನ್ನು ಹೇಳಿದ್ದಾರೆ. ಅಪಾದಚಾರಿ ಅಂದರೆ ಬರಿಗಾಲಿನಲ್ಲಿ ನಡಿಬಾರ್ದು ಅಂತ ಹೇಳಿ. ಮಳೆಗಾಲದಲ್ಲಿ ನೀವು ನೋಡಿದ್ರೆ ವಿಷಜಂತುಗಳ ಹಾವಳಿ ಜಾಸ್ತಿ ಇರ್ತದೆ, ಇನ್ನು ಕೆಸರು ಇರ್ತದೆ. ಇಂಥದ್ದೆಲ್ಲ ಇರುವಾಗ ಬರಿಗಾಲಿನಲ್ಲಿ ಹೋದ್ರೆ, ನಾನು ಆಗ್ಲೇ ಹೇಳಿದೆ, ಬೆರಳುಗಳ ಸಂಧಿಗಳಲ್ಲಿ ಎಂತ ಇನ್ಫೆಕ್ಷನ್ಸ್ ಆಗುವಂಥದ್ದು, ಇಂಥದ್ದೆಲ್ಲ ಸಮಸ್ಯೆಗಳನ್ನ ನಾವು ಕಾಣಬಹುದು. ಅದಲ್ಲದೆ ತುಂಬಾ ತಂಪಾಗಿರ್ತದೆ. ಇನ್ನು ಹೊರಗಡೆ ಹೋದ್ರೆ ಒದ್ದೆ ಆಗಿಕೊಂಡು ಬರುವಂಥದ್ದು, ಹಾಗೆ ಬರುವಾಗ ಕೂಡಲೇ ನಮ್ಮನ್ನು ನಾವು ಒಣಗಿಸಿಕೊಂಡು ಬಟ್ಟೆಯೆಲ್ಲ ಚೇಂಜ್ ಮಾಡಿ ಮಾಡುವಂಥದ್ದನ್ನು ಅಭ್ಯಾಸ ಮಾಡಿಕೊಳ್ಳುವಂಥದ್ದು ತುಂಬ ಒಳ್ಳೆಯದು. ಇನ್ನು ಏನು ಮಾಡಬಾರ್ದು ಅಂತ ಹೇಳಿ, ಅತಿ ವ್ಯಾಯಾಮ ಮಾಡುವಂಥದ್ದು ಇದರಲ್ಲಿ ಒಳ್ಳೆದಲ್ಲ. ಜಿಮ್ಮಿಗೆಲ್ಲ ಏನು ಹೋಗ್ತಾರೆ ನೋಡಿ, ಅದೆಲ್ಲ ವರ್ಕೌಟ್ ಮಾಡಬಾರ್ದು. ಇನ್ನು ತಂಪಿನ ಗಾಳಿಗೆ ನಮ್ಮನ್ನ ನಾವು ಓಡುವಂಥದ್ದು ಅಥವಾ ಇಬ್ಬನಿಗೆ ಓಡುವಂಥದ್ದು, ಬೆಳಗ್ಗೆ ಹೋಗುದು, ಜಾಗಿಂಗ್ ಅಂತ ಏನು ಹೇಳ್ತಾರೆ, ಅದನ್ನೆಲ್ಲ ಸ್ವಲ್ಪ ಮಾಡುದಿದ್ರೆ ಸ್ವಲ್ಪ ಕಡಿಮೆ ಮಾಡಬೇಕು. ನಮ್ಮನ್ನ ನಾವು ರಕ್ಷಣೆಗೆ ಏನೆಲ್ಲ ಬೇಕೋ ಅದನ್ನೆಲ್ಲ ಮಾಡಿಕೊಂಡು ಮಾಡೋದು ಒಳ್ಳೆದಿರ್ತದೆ. ಹೌದು. ಇನ್ನು ಗುರು ಆಹಾರ ಸೇವನೆ. ಗುರು ಆಹಾರ ಅಂತ ಹೇಳಿದ್ರೆ ಪಚನ ಆಗ್ಲಿಕ್ಕೆ ಕಷ್ಟವಾಗುವಂತ ಆಹಾರಗಳನ್ನ ಯಾವತ್ತೂ ಕೂಡ ಸೇವನೆ ಮಾಡಬಾರ್ದು. ಇದೆಲ್ಲದಕ್ಕಿಂತಲೂ ಇಂಪಾರ್ಟೆಂಟ್ ಏನು ಅಂತಂದ್ರೆ ಹಗಲು ನಿದ್ದೆ ಮಾಡುವಂಥದ್ದು. ಹಗಲು ನಿದ್ದೆ ಯಾವಾಗ್ಲೂ ಮಾಡಬಾರ್ದು. ಇದರಿಂದಾಗಿ ಕೆಲವು ರೋಗಗಳ ಉತ್ಪತ್ತಿ ಆಗ್ತದೆ. ಆದ ಕಾರಣ ಇವುಗಳನ್ನೆಲ್ಲ ಮಾಡಬಾರ್ದು. ಸೊ ಇದಿಷ್ಟು ಮಳೆಗಾಲದಲ್ಲಿ ಏನು ಚಟುವಟಿಕೆಗಳನ್ನ ಫಾಲೋ ಮಾಡಿಕೊಳ್ಳಬೇಕಾಗಿರುವಂತಹ ಬದಲಾವಣೆಗಳು. ಅಂದ್ರೆ ಬಹುಶಃ ಹಗಲು ನಿದ್ದೆ ಮಾಡುವಂತದ್ದು ಕೆಲವೊಂದು ಶಿಫ್ಟ್ ಅಲ್ಲಿ ಕೆಲಸ ಮಾಡುವಂತವರಿಗೆ, ಪಾಳಿಯಲ್ಲಿ ಕೆಲಸ ಮಾಡುವಂತವರಿಗೆ ಕೆಲವೊಂದು, ಇವಾಗ ನೈಟ್ ಅಲ್ಲಿ ಅಕಸ್ಮಾತ್ ನಿದ್ದೆ ಬಿಟ್ಟಿರ್ತಾರೆ ಅಂತ ಆದ್ರೆ ಹಗಲಲ್ಲಿ ಮಾಡಬಹುದು. ಇಲ್ಲದೆ ಇದ್ರೆ ಯಾವ ಕಾರಣಕ್ಕೂ ಮಾಡಬಾರ್ದು, ನಿದ್ದೆ ಬೇಡ ಅಂತ. ಈಗ ಹೌಸ್ ವೈಫ್ ಗಳೆಲ್ಲ ಏನಿರ್ತಾರೆ, ಅವರು ಏನು ತಮ್ಮ ಅಡಿಗೆ ಅದೆಲ್ಲ ಕೆಲಸಗಳನ್ನ ಮಾಡಿ ಮಧ್ಯಾಹ್ನ ಒಂದು ಮಲಗುವಂತದ್ದು ಒಂದು ಅಭ್ಯಾಸ ಇರ್ತದೆ. ಆದಷ್ಟು ಇದನ್ನು ಕಡಿಮೆ ಮಾಡಿದ್ರೆ ಒಳ್ಳೇದು ಅಂತ ಹೇಳಿ ಒಂದು ತಮ್ಮದು ಒಂದು ಸಲಹೆ. ಹಗಲು ಅನಗತ್ಯವಾದ ನಿದ್ದೆ ಒಳ್ಳೇದಲ್ಲ ಯಾವತ್ತಿಗೂ ಅನ್ನುವಂಥದ್ದು. ಇನ್ನು ಮಳೆಗಾಲದಲ್ಲಿನ ಒಂದು ವ್ಯಾಧಿಕ್ಷಮತ್ವ ಸಮಸ್ಯೆ ಏನಿದೆ, ಇದಕ್ಕೆ ನಾವು ಮನೆಯಲ್ಲೇ ಹೇಗೆ ಸುಲಭವಾಗಿ ಔಷಧಿಯನ್ನು ತಯಾರಿಸಿಕೊಳ್ಬಹುದು? ಏನಾದರೂ ವಿಧಾನಗಳಿದೆಯಾ, ಏನಾದರೂ ವಿಚಾರಗಳಿದೆಯಾ ಅಂತ? ಅಂದರೆ ಈಗ ಮನೆಯ ಸುತ್ತಮುತ್ತ ಏನು ಸಿಗ್ತದೆ ಅಂತ ಸುಲಭವಾದ ಒಂದು ಗಿಡಮೂಲಿಕೆಗಳನ್ನು ಬಳಸಿಕೊಂಡು ನಾವು ಕಷಾಯಗಳನ್ನು ತಯಾರಿಸ್ಬೋದು, ಅಥವಾ ಸ್ವರಸಗಳನ್ನು ತೆಗೆದು ನಾವು ತಗೊಳ್ಬೋದು. ಅದರಿಂದಾಗಿ ವ್ಯಾಧಿಕ್ಷಮತೆ ಜಾಸ್ತಿ ಆಗ್ತದೆ. ಉದಾಹರಣೆಗೆ ಅಮೃತಬಳ್ಳಿ, ಆಮೇಲೆ ನೆಲನೆಲ್ಲಿ, ಭದ್ರಮುಷ್ಟಿ ಅಂತ ಏನು ಹೇಳ್ತಾರೆ, ಕಾಳು ಮೆಣಸು, ಇದೆಲ್ಲ ಹಾಕಿ ಕಷಾಯ ಮಾಡಿಕೊಂಡು ಇಟ್ಟಿದ್ರೆ ಇದನ್ನ ಬೆಳಗ್ಗೆ, ಮಧ್ಯಾಹ್ನ ಅಥವಾ ರಾತ್ರಿ, ಅಥವಾ ಬೆಳಗ್ಗೆ ರಾತ್ರಿ ಇದನ್ನ ಕುಡಿಬಹುದು. ಕುಡಿಯುವಾಗ ಒಂದು ಸ್ವಲ್ಪ ಬಿಸಿ ಮಾಡಿ ಕುಡಿಯುವುದು ಆದಷ್ಟು ಒಳ್ಳೆಯದು. ಇನ್ನು ಸ್ವರಸ ಅಂತ ಹೇಳಿದೆ, ರಸವನ್ನ ತೆಗೆದು ಕುಡಿಯುವಂಥದ್ದು. ಇದು ತುಂಬೆ ರಸ, ತುಳಸಿ ರಸ, ಇಂಥದ್ದನ್ನೆಲ್ಲ ರಸವನ್ನ ಬರೀ ಹೊಟ್ಟೆಗೆ ತೆಗೆದುಕೊಳ್ಳುವಂಥದ್ದು ಕೂಡ ಒಳ್ಳೆಯದು. ಇದರಿಂದ ಕೂಡ ವ್ಯಾಧಿಕ್ಷಮತೆ ಜಾಸ್ತಿ ಆಗ್ತದೆ. ಸೊ ಇದಿಷ್ಟು ಮಾಡ್ಕೊಳ್ಬೋದು. ಅಕಸ್ಮಾತ್ ಎಲ್ಲ ಇಲ್ಲ ಅಂತ ಆದ್ರೆ ಅಮೃತಬಳ್ಳಿ ಸಾಮಾನ್ಯವಾಗಿ ಸಿಗುವಂತ ಒಂದು ಪ್ಲಾಂಟ್. ಸೊ ಅದರಿಂದ ಕಷಾಯ ಮಾಡಿ ಕುಡಿಬಹುದು. ಅಥವಾ ನೆಲನೆಲ್ಲಿ ಕೂಡ ಸಾಮಾನ್ಯವಾಗಿ ಸಿಗುವಂತ ಒಂದು ಸಸ್ಯ. ಸೊ ಅದನ್ನು ಕೂಡ ತೆಗೆದುಕೊಳ್ಬಹುದು. ಅಲ್ಲದೆ ಜೀರಿಗೆ ಕಷಾಯ ಕುಡಿಯುವಂಥದ್ದು, ಆಮೇಲೆ ಓಮಸತ್ವ ತೆಗೆದುಕೊಳ್ಳುವಂಥದ್ದು, ಇದನ್ನೆಲ್ಲ ಮಾಡಿಕೊಂಡು ಬಂದ್ರೆ ಖಂಡಿತವಾಗ್ಲೂ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗ್ತದೆ. ಮುಖ್ಯವಾಗಿ ಈ ಮಳೆಗಾಲ ಅಥವಾ ಆಷಾಢ ಈ ಒಂದು ಸಮಯ ಏನಿದೆ, ಈ ಟೈಮಲ್ಲಿ ಮುಖ್ಯವಾಗಿ ಬೇಕಾಗುತ್ತೆ. ರೋಗಕ್ಕೆ ತುತ್ತಾಗುವಂತಹ ಸಾಧ್ಯತೆಗಳು ಜಾಸ್ತಿ, ಮತ್ತೊಂದು ಕಡೆಯಿಂದ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗಿರುತ್ತದೆ. ಸೊ ಈ ಎಲ್ಲಾ ವಿಚಾರಗಳಿಗೆ ಇದು ಹೆಲ್ಪ್ ಆಗುತ್ತೆ ಅನ್ನುವಂಥದ್ದು. ಎಸ್, ಇನ್ನು ಕೊನೆಯದಾಗಿ ಏನು ಹೇಳ್ತೀರಿ ಡಾಕ್ಟರ್? ಮೊದಲು ಚಿಕಿತ್ಸೆದೊಂದು ಹೇಳ್ಬೋದಾ? ಅಂದ್ರೆ ನಾನು ಅದರಲ್ಲಿ ಏನು ಇದು ಮಾಡಲಿಲ್ಲ. ಅದೀಗ ಆಸ್ಪತ್ರೆಯಲ್ಲಿ ಏನೆಲ್ಲ ಈಗ ಹಾಗೆ ಕೇಳುದಾ? ನಾ ಹೇಗೆ ಕೇಳುದು? ನಾನೇ ಹೇಳ್ತೀನಿ, ಎಲ್ಲರೂ ಆ್ಯಡ್ ಮಾಡ್ಕೊಳ್ಳಿ. ಎಸ್, ಇಲ್ಲ ಅಲ್ಲೇ ಕಂಟಿನ್ಯೂ ಮಾಡಿ. ಓಕೆ, ಅದು ವಿಹಾರದಲ್ಲಿ ಕಂಟಿನ್ಯೂ ಮಾಡ್ಕೊಳ್ಳಿ. ಇನ್ನು
ಒಂದು ಮನುಷ್ಯನ ಆರೋಗ್ಯವನ್ನು ಕಾಪಾಡಲಿಕ್ಕೋಸ್ಕರ ಈ ಸೀಸನಲ್ಲಿ ಪಂಚಕರ್ಮದಲ್ಲಿ ಬರುವಂಥ ಏನು ಬಸ್ತಿ ಅಂತ ಹೇಳುವಂಥ ಒಂದು ಚಿಕಿತ್ಸೆ ಅಂದರೆ ಆ್ಯನಿಮಾ ಥೆರಪಿ ಅಂತ ಏನು ಹೇಳ್ತಾರೆ, ಮೆಡಿಸಿನನ್ನು ಏನು ಗುದದ್ವಾರದ ಮುಖಾಂತರ ಕೊಡುವಂಥದ್ದನ್ನು ಆಚಾರ್ಯರು ಹೇಳಿದ್ದಾರೆ. ಇದನ್ನು ಇದು ವೈದ್ಯರ ಸಲಹೆ ಮೇರೆಗೆ ತೆಗೆದುಕೊಳ್ಳುವಂಥದ್ದು ಒಳ್ಳೆಯದು. ಇದರಿಂದಾಗಿ ಈ ಏನು ಬಂದ ರೋಗಗಳು ಏನಿರ್ತವೆ ಅವುಗಳು ಕೂಡ ಶಮನ ಆಗ್ತದೆ. ಇನ್ನು ಮುಂಬರುವ ರೋಗಗಳಿಂದ ತಪ್ಪಿಸಿಕೊಳ್ಳಲಿಕ್ಕೆ ಕೂಡ ಇದೊಂದು ನಮಗೆ ಸಹಾಯ ಮಾಡ್ತದೆ. ಆದರೆ ವೈದ್ಯರ ಸಲಹೆ ಮೇರೆಗೆ ತೆಗೆದುಕೊಳ್ಳುವಂಥದ್ದು, ಯಾವುದನ್ನು ಕೂಡ ಸ್ವಯಂ ಆಗಿ ಮಾಡಿಕೊಳ್ಳುವಂಥದ್ದು ಬೇಡ ಅನ್ನುವಂಥದ್ದು. ಎಸ್, ಕೊನೆಯದಾಗಿ ಏನು ಹೇಳ್ತೀರಿ ಡಾಕ್ಟರ್? ಈಗ ಕೊನೆಯದಾಗಿ ಅಂತ ಅಂದರೆ, ಇವಾಗ ನಾನು ಇದೆಲ್ಲ ಏನು ಹೇಳಿದ್ದೇನೆ, ಇದನ್ನು ಯಾವ ಸೀಸನ್ನಲ್ಲಿ ಬೇಗ ಇನ್ನೂ ಮಳೆ ಬರುವಂಥದ್ದು ಉಂಟು, ಆಗಲೂ ಕೂಡ ಇದನ್ನು ಫಾಲೋ ಮಾಡ್ಬೋದು. ಯಾವಾಗೆಲ್ಲ ಕಾಲಕ್ಕೆ ಅನುಗುಣವಾಗಿ ಇದನ್ನೆಲ್ಲ ಫಾಲೋ ಮಾಡ್ಬೋದು. ಇನ್ನು ರೋಗ ಬಂತಲ್ಲ ಅಂತ ಹೇಳಿ ಪಶ್ಚಾತ್ತಾಪ ಪಡುವ ಬದಲು ಇದೆಲ್ಲ ಸುಲಭವಾಗಿ ಮಾಡುವಂಥ ಒಂದು ಕ್ರಮಗಳು, ಇದನ್ನೆಲ್ಲ ಅನುಸರಿಸಿಕೊಂಡು ಆಯುರ್ವೇದವನ್ನು ಅರ್ಥಕೊಂಡು ಇವುಗಳನ್ನೆಲ್ಲ ಅನುಸರಿಸಿಕೊಂಡು ಹೋದರೆ ಖಂಡಿತವಾಗ್ಲೂ ಕೂಡ ನಮ್ಮನ್ನು ನಾವು ಇಂಥದ್ದೆಲ್ಲ ರೋಗಗಳಿಂದ ರಕ್ಷಿಸ್ಕೊಳ್ಬಹುದು ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಎಸ್ ಸರ್, ಥ್ಯಾಂಕ್ ಯು ಡಾಕ್ಟರ್ ಅಕ್ಷತಾ ವ್ಯಾಸ್ ಮೇಡಮ್. ಸಾಕಷ್ಟು ವಿಚಾರಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟರೆ, ಮುಖ್ಯವಾಗಿ ನಮ್ಮ ಆರೋಗ್ಯವನ್ನು ಇವತ್ತು ನಾವೇ ಹೇಗೆ ಕಾಪಾಡಿಕೊಳ್ಳುವಂಥದ್ದು ಅನ್ನುವಂಥ ವಿಚಾರ ಬಹಳಷ್ಟು ಪ್ರಾಮುಖ್ಯತೆಯನ್ನು ಪಡಿತಾ ಇದೆ. ಅದಕ್ಕೆ ಸೂಕ್ತವಾದ ಸಲಹೆಗಳನ್ನು, ಮಾರ್ಗದರ್ಶನಗಳನ್ನು ಕೊಟ್ಟರೆ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಎಸ್ ವೀಕ್ಷಕರೇ, ಇದು ಇವತ್ತಿನ ಆರೋಗ್ಯ ಮಂಥನ. ಮುಂದಿನ ಕಾರ್ಯಕ್ರಮದ ಜೊತೆಗೆ ಮತ್ತೆ ಬರ್ತೀವಿ. ನಿರಂತರವಾದ ಸುದ್ದಿ, ಮಾಹಿತಿ ಮತ್ತು ಮನರಂಜನೆಗಾಗಿ ನೋಡ್ತಾ ಇರಿ V4 ನ್ಯೂಸ್. ನಮಸ್ಕಾರ.